ಹೇಳೋದಕ್ಕೆ ಇದು ಉಡುಪಿ ಜಿಲ್ಲೆಯ ಮುಕುಟಪ್ರಾಯ ರಸ್ತೆ. ಆದರೆ ಈ ರಸ್ತೆಯ ಸ್ಥಿತಿ ಮಾತ್ರ ಇಂದಿಗೂ ಶೋಚನೀಯ. ಹಿಂದೆ ರಸ್ತೆ ಕಿರಿದಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದ್ರೆ ಈಗ ಅಗಲಗೊಳ್ತಿದ್ರೂ ಕೂಡ ಅರೆಬರೆ ಕಾಮಗಾರಿಯಿಂದ ಜನರಿಗೆ ಮತ್ತಷ್ಟು ಸಂಕಷ್ಟ. ಅಷ್ಟಕ್ಕೂ ಯಾವುದು ಈ ದುಸ್ಥಿತಿಯ ರಸ್ತೆ ಎಂಬ ಪ್ರಶ್ನೆಗೆ ಈ ಸ್ಟೋರಿ ನೋಡಿ. ರಾಷ್ಟ್ರೀಯ ಹೆದ್ದಾರಿ ಎಂದೆನಿಸಿರುವ ಮಲ್ಪೆ ಕಲ್ಮಾಡಿಯ ಮುಖ್ಯ ರಸ್ತೆ ಸ್ಥಿತಿ ಶೋಚನೀಯವಾಗಿದ್ದು ಜನರ ಸುಗಮ ಸಂಚಾರಕ್ಕೆ ಅಸಾಧ್ಯವಾಗಿದೆ. ಏಷ್ಯಾದ ಅತಿ ದೊಡ್ಡ ಮೀನುಗಾರಿಕಾ ಬಂದರು ಮಲ್ಪೆ ಬಂದರು, ಖ್ಯಾತ ಪ್ರವಾಸಿ ತಾಣ ಮಲ್ಪೆ ಬೀಚ್, ಇನ್ನಿತರ ಆಕರ್ಷಣೀಯ ಮತ್ತು ರಮಣೀಯ ತಾಣಗಳಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಇದಾಗಿದೆ. ಆದರೆ ಈ ರಸ್ತೆ ಸ್ಥಿತಿ ತೀರಾ ಹದಗೆಟ್ಟಿದ್ದು ಕೂಡಲೇ ದುರಸ್ತಿಪಡಿಸಬೇಕೆಂದು ನಾಗರಿಕರು ಆಗ್ರಹಿಸ್ತಾ ಇದ್ದಾರೆ. ಮಲ್ಪೆಯಿಂದ ಕಲ್ಮಾಡಿಯವರೆಗೆ ಇರುವ ಸುಮಾರು 1 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹೊಂಡಗುಂಡಿಗಳಿಂದ ಕೂಡಿದ್ದು ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಬಹಳಷ್ಟು ಕಷ್ಟ ಅನುಭವಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಪರಿಹಾರ ಮಾತ್ರ ಸಿಕ್ಕಲಿಲ್ಲ. ಕೆಲ ದಿನಗಳ ಹಿಂದೆ ಕೇವಲ ಕಾಟಾಚಾರಕ್ಕೆ ಎಂಬಂತೆ ಹೊಂಡಗಳಿಗೆ ಸಿಮೆಂಟ್ ಮಿಶ್ರಿತ ಕಲ್ಲುಗಳನ್ನು ಸುರಿದು ತೇಪೆ ಹಚ್ಚಲಾಗಿತ್ತು. ಆದರೆ ಇದರಿಂದ ಮಳೆಗಾಲದಲ್ಲಿ ವಾಹನಗಳು ಹೋಗಲಾಗದ ಸ್ಥಿತಿ ಇದ್ರೆ ಬಿಸಿಲು ಬಂದಾಗ ಜಲ್ಲಿಕಲ್ಲಿನ ಧೂಳಿನಿಂದ ವಾಹನ ಸವಾರರು ತೀರಾ ಸಂಕಷ್ಟ ಪಡುವಂತಾಗಿದೆ ಎಂದು ರಿಕ್ಷಾ ಚಾಲಕ ಸಂದೀಪ್ ಅವರು ಅಳಲು ತೋಡಿಕೊಂಡಿದ್ದಾರೆ. ರಿಕ್ಷಾ ಡ್ರೈವರ್ ಮುಲ್ಪ ಒಂದು ರೋಡ್ ಹಾಳಾದ ಸಾಧಾರಣ ಒಂಜಿ 2 ವರ್ಷ ಹಣದಾನೆ 2 ವರ್ಷಡು ಸಾಧಾರಣ ಒಂಜಿ 4-5 ಸರಿ ಆ ಪೊಡಿ ಏನು ಪಾಡೋದಿಲ್ಲ, ಪೊಡಿ ಜಲ್ಲಿದ ಪೊಡಿನ ಪಾಡೋದಿಲ್ಲ. ಅವು ಬರ್ಸೋ ಟೈಮಿಗೆ ಅವು ಹರಿದು ಹೋದು ಒಂದು ಸರಿ ಅವು ಗುಡ್ಡೆಲ್ಲಕ್ಕ ಬಂತುಲೆ ಆ ಗುಡ್ಡೆಲ್ಲಕ್ಕ ಅದು ಐಟು ಪೋರೆ ಹಬ್ಬಚಿ ಒಂಜಿ ಬಕ್ಕ ಸೆಕೆಂಡ್ ಟೈಮ್ ಫುಲ್ಲು ಧೂಳಾದು ಎಂಗೆಲೆಗೆ ಅಂಚಿಂಚು ಪೋರೆ ಹಬ್ಬಚಿ ಮುಗಲೆ ಅಂಚಿಂಚು ಪೋನಾಗ ಕಣ್ಣಿಗೆ ಧೂಳಾದು ಎಂಗೆಲೆ ಬಯ್ಯ ನಿದ್ರೆ ಬರ್ಬುಚಿ ಮುಗಲೆ ಕಣ್ಣು ಜದಾನಿ ತುವೇರೆಗೆ ಈತಲ ಈಗ ರೋಡ್ ಹಾಳಾತಿನ ಗೊತ್ತಾಬ್ಜಿ ಅಲ್ತಿರ್ದು ಉಡುಪಿಡ್ದು ಕರಾವಳಿರ್ದು ಹಾಳಾತು ಮಗಲೆ ಗೊತ್ತಾಬ್ಜ ಆಯ್ಕು ಎಂಗ್ಲಿ ಎಪ್ಪಡ ತೋಜವಾಡ ಕಂಪ್ಲೇಂಟ್ ಏತ್ ಸರಿ ಬಂದ್ಬಿನಿ ಸರ್ ಏತ್ ಸರಿ ಮಾಡ್ಬೋದು ಮಲ್ತಂದು ಎಪ್ಪದೆ ಕಂಪ್ಲೇಂಟ್ ಎಂಗೆಲೆ ಅವೇ ಬೆಲೆ ಪೇಪರ್ ವರ್ಕೇ ಬೆಲೆನಾ ಮುಗಲು ತೂ ಪೂಜಾರ ಮುಗಲು ಪೋ ಪೂಜಾರ ಈತ ಯಾನ ರಿಕ್ಷಾ ಡ್ರೈವರ್ ಯಾನು ಎಂಚ ಗೋಪಿನ ಬನ್ನಿ ಪ್ರೆಗ್ನೆಂಟ್ ಲೆತವ್ರೆ ಆಪಡ ಪ್ರೆಗ್ನೆಂಟ್ ಲೆತವ್ರೆ ಆಪಣಿಟ್ಟು ಜೋಕನ್ ಲೆತವ್ರೆ ಆಪಡ ಪ್ರಾಯದಾಗ ಲೆತವ್ರೆ ಆಪಡ ಯಾನ್ ಬೇಜಾರಡೆ ಬಂದ್ಬಿನಿ ಅಗಲಿ ದಾನಿ ಕಣ್ಣು ತೋಜಿ ರೆಗ್ಲ ಏರೇ ಅವಡು ಆ ಅಧಿಕಾರಿಗಳಿಗೆ ಆ ಈ ಪೊಲೀಸ್ ತಾಯಿ ಬಂದ್ಪೇ ಹೆಲ್ಮೆಟ್ ಮಾಡಿಡ ಆತು ಫೈನ್ ಮಾಡುವೆ ಆಗ ಒಂದು ಸೇಫ್ಟಿ ತೋಜ ಒಂದು ಸೇಫ್ಟಿ ಅತ್ತ ಅವು ಸೇಫ್ಟಿ ಅಲ್ಪ ಹಾಳಾದ ಸೇಫ್ಟಿ ಅತ್ತ ಒಳ್ಳೆರು ಮಗಲ್ಪುರ ಬರೋಡತ್ತೆ ಎಂಗ್ಲೇ ಒಂದು ಪ್ರತಿ ಸರಿಲ್ಲ ಒಂದು ಕೊರ್ಪಿನ ಹತ್ತು ಏನ ಅರ್ಜಿ ಕೊರ್ಪಿನಿ ಒಂದು ಸರಿ ಮಾಡ್ಬಿಲೆ ಏತು ಸರಿ ಪನ್ಪಿನ್ ಮುಗಲು ಬತ್ತು ತೂಡತ್ತೆ ಏನು ಸಮಸ್ಯೆ 4-5 ಸರಿ ಅವು ಪೊಡಿ ಜಲ್ಲಿ ಬಾಡಿ ಇರ್ತಾ ಒಂಜಿ ಡಾಮರ್ ಮಾಡ್ಬಾರ್ದಕ್ಕ ಮಗಲ ಕಡ್ಚಿಡಿ ಡಾಮರ್ ಮಾಡ್ಬಾರ್ದಕ್ಕ. ಮಳೆಯ ಕಾರಣದಿಂದಾಗಿ ಈಗಾಗಲೇ ಹದಗೆಟ್ಟ ಈ ರಸ್ತೆ ಇನ್ನು ಬಾಯಿ ತೆರೆದು ನಿಂತಿದೆ. ಹದಗೆಟ್ಟ ರಸ್ತೆಯ ಹತ್ತಿರವೇ ಸರಕಾರಿ ಪದವಿ ಪೂರ್ವ ಕಾಲೇಜು, 2 ಪ್ರೌಢಶಾಲೆಗಳು ಇರುವುದರಿಂದ ವಿದ್ಯಾರ್ಥಿಗಳು ದಿನನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ಪರಿಸ್ಥಿತಿ ಎದುರಾಗ್ತಾ ಇದೆ. ಈ ರಸ್ತೆ ಮೂಲಕ ಮೀನುಗಾರಿಕೆ ಬಂದರು ಸಂಪರ್ಕಿತವಾಗಿರುವುದರಿಂದ ಪ್ರಸ್ತುತ ಋತುವಿನಲ್ಲಿ ದಿನಪೂರ್ತಿ ಭಾರೀ ವಾಹನ ಸಂಚಾರ ಇಲ್ಲಿದೆ. ಪರಿಣಾಮವಾಗಿ ಎಲ್ಲಾ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುವಾಗ ಕಷ್ಟಪಡುವಂತಾಗಿದೆ. ಮಲ್ಪೆ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 169A ಚತುಷ್ಪಥ ಹೆದ್ದಾರಿ ವಿಸ್ತರಣೆಗೆ ಈಗಾಗಲೇ ಕಾರ್ಯಪ್ರಗತಿಯಲ್ಲಿದ್ದು ನಿಧಾನಗತಿಯ ಭೂಸ್ವಾಧೀನ ಪ್ರಕ್ರಿಯೆಯಿಂದಾಗಿ ವಿಳಂಬವಾಗಿದೆ. ಅದು ಈಗ ಅಂತಿಮ ಹಂತದಲ್ಲಿದೆ ಎಂದು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಿಳಿಸಿದೆ. ಉಡುಪಿ ಮಾಜಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಪ್ರಾರಂಭಿಸಿದ ಈ ಯೋಜನೆಯು ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯದಿಂದ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೂಲಕ ಕಾರ್ಯಗತಗೊಳಿಸಲಾಗ್ತಾ ಇದೆ. ತೀರ್ಥಹಳ್ಳಿ, ಮೇಗರವಳ್ಳಿ, ಆಗುಂಬೆ, ಹೆಬ್ರಿ, ಮಲ್ಪೆ ಮೂಲಕ ರಸ್ತೆ ಹಾದು ಹೋಗಲಿರುವ ರಾಷ್ಟ್ರೀಯ ಹೆದ್ದಾರಿ ಹಲವಾರು ಪ್ರಮುಖ ಪ್ರದೇಶಗಳಿಗೆ ಸಂಪರ್ಕ ಸೇತುವೆಯಾಗಿದೆ. ಇನ್ನು ಮಲ್ಪೆ ಕಲ್ಮಾಡಿ ಮುಖ್ಯ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಸಂಚರಿಸ್ತಾ ಇದ್ದು ರಸ್ತೆ ಅವ್ಯವಸ್ಥೆಯಿಂದ ಬಿದ್ದು ಗಾಯಗೊಂಡಿರುವ ಹಲವು ಉದಾಹರಣೆ ಕೂಡ ಇದೆ ಎನ್ನುತ್ತಾರೆ ಸ್ಥಳೀಯರಾದ ಸುಂದರ್ ಪೂಜಾರಿ. ಈ ರೋಡಿನ ಸಮಸ್ಯೆ ಅಂದರೆ ಎಲ್ಲರೂ ಇಷ್ಟು ಟೂರಿಸ್ಟ್ ಎಲ್ಲ ಬರ್ತಾರೆ, ಎಷ್ಟು ಗಾಡಿಯಲ್ಲಿ ಇಲ್ಲಿ ಬೀಳ್ತದೆ, ನಮ್ಮ ಅಂಗಡಿ ಎದುರಲ್ಲಿ ಎಲ್ಲ ಬಿದ್ದು ಎಲ್ಲ ಮತ್ತು ಮೆಡಿಕಲ್ ಎಲ್ಲ ತೊಗೊಂಡು ಹೋಗ್ತಾರೆ. ಯಾರು ಒಂದು ನೋಡುವವರು ಯಾರಿಲ್ಲ, ಅದನ್ನೊಂದು ರಿಪೇರಿ ಏನು ಮಾಡುವ. ಈಗ ಮೊನ್ನೆ ಒಬ್ಬರು ಬಂದರು, ಸ್ವಲ್ಪ ಅಲ್ಲಿ ಮಣ್ಣು ಹಾಕಿ ಹೋದರು, ಒಂದು ರೋಲರ್ ಕೂಡ ಅದಕ್ಕೆ ಹಾಕಲಿಲ್ಲ.
ಇದು ಒಂದು ವರ್ಷದಿಂದ 2-3 ವರ್ಷ ಆಗಿದೆ, ಆದರೆ ಈಗ ಸ್ವಲ್ಪ ಜಾಸ್ತಿ ಮಳೆ ಬಂದೆಲ್ಲ ಎಲ್ಲ ಗುರಿ ಎಲ್ಲ ಆಗಿದೆ. ಹೆದ್ದಾರಿ ಅವ್ಯವಸ್ಥೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದ್ದು, ಪಾದಾಚಾರಿಗಳಿಗೆ ನಿತ್ಯವೂ ಕೆಸರಿನ ಅಭಿಷೇಕವಾಗ್ತಾ ಇದೆ. ಸ್ಥಳೀಯರ ಆಕ್ರೋಶ ಮುಗಿಲು ಮುಟ್ಟುವ ಮೊದಲು ಸ್ಥಳೀಯ ಆಡಳಿತ, ಲೋಕೋಪಯೋಗಿ ಇಲಾಖೆಯಿದ್ದ ಗಮನ ಹರಿಸಬೇಕಾಗಿದೆ. ಜೀವನ್ ಡಿಕೋಸ್ತಾ, ಉಡುಪಿ, ದೈಜಿವಲ್ 24/7.